ಶಾಸಕರ ಕಚೇರಿ ಇಷ್ಟು ದೊಡ್ಡದಾಗಿ ಬೇಕಿತ್ತ? ಯಾವುದೇ ಒಂದು ಕೆಲಸ ಮಾಡಬೇಕಿದ್ರೆ ಅದಕ್ಕೆ ಮನಸ್ಸಿಗೆ ನೆಮ್ಮದಿಗಳು, ಆರಾಮವಾಗಿರಬೇಕು, ಜನ ಬರುವವರಿಗೂ ವ್ಯವಸ್ಥೆಗಳು ಇರಬೇಕು. 7 ಜನ PAಗಳನ್ನು ಇಟ್ಟಿದ್ದೇವೆ. ಬೆಂಗಳೂರಿನಲ್ಲಿ 2 PAಗಳನ್ನು ಇಟ್ಟಿದ್ದೇನೆ. ಈ ಭಾಗದ ಜನರ ಅವರ ಭೂಮಿ, ಅದನ್ನು ಅವರಿಗೆ ಕೊಡುವಂತಹ ಕೆಲಸಗಳು ಆಗಬೇಕು. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವನು ಒಬ್ಬರು ಊಟಕ್ಕೆ ಅನ್ನ ಇಲ್ಲದೆ ಇರಬಾರ್ದು. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ 1 ಕೋಟಿ ರೂಪಾಯಿ ಬಂದದನ್ನು ನಾನು ಕಂಡಿದ್ದೀನಿ. ನಾನು 25 ಕೋಟಿ ಕೇಳಿದಕ್ಕೆ 5.6 ಕೋಟಿ ರೂಪಾಯಿಯನ್ನು ಕೊಡುವಂತಹ ಕೆಲಸಗಳಾಗಿದೆ. ಶಾಸಕರ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದ ಜೊತೆ ನಾವು ಬರೀ ಶಾಸಕರ ಕಚೇರಿ ಉದ್ಘಾಟನೆ ಮಾಡುವುದು ಅಂತ ಆಲೋಚನೆಯನ್ನು ಹಾಕ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಈ 94C ಮತ್ತು 94CC ಇದನ್ನು ದಾಖಲೆಗಳನ್ನು ಕೊಡುವ ಕಾರ್ಯಕ್ರಮವನ್ನು ಜೋಡಣೆ ಮಾಡಿಕೊಂಡಿದ್ದೀವಿ. ಜೊತೆಗೆ ನಮ್ಮ ಖಾಸಗಿ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ಸರ್ಕಾರದ ಕಾನೂನನ್ನು ಕಾರ್ಯಕ್ರಮವನ್ನು ಕೂಡ ಜೋಡಣೆ ಮಾಡಿಕೊಂಡಿದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. 5 ಗ್ಯಾರಂಟಿಗಳನ್ನು ಕೂಡ ಸರ್ಕಾರದ ಮುಖಾಂತರನೇ ಈ ಉಚಿತ ಬಸ್ ಪಾಸ್ ಇರ್ಬೋದು, ವಿದ್ಯುತ್ ಬಿಲ್ಲು ಕೊಡುವಂಥದ್ದು, ಅಕ್ಕಿ ಕೊಡುವಂಥದ್ದು, ಇನ್ನು ನಾಡಿದ್ದು ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡುವಂಥದ್ದು, ಇದನ್ನೆಲ್ಲ ಹಂತವಾಗಿ ಒಂದೊಂದನ್ನೇ ಕೊಡುವಂಥದ್ದು ಕೆಲಸವನ್ನು ಸರ್ಕಾರ ಮಾಡಿದೆ. ನಮಗೆ ಅತೀವ ಸಂತೋಷ ಆಗ್ತದೆ. ಒಂದಷ್ಟು ಜನ ಈಗ ಹೇಳ್ಬೋದು, ಶಾಸಕರ ಕಚೇರಿ ಇಷ್ಟು ದೊಡ್ಡದಾಗಿ ಬೇಕಿತ್ತ? ಇದರ ಅವಶ್ಯಕತೆಗಳೆಲ್ಲ ಇತ್ತಾ? ಪ್ರಶ್ನೆ ಕೆಲವರ ಹತ್ರ ಆಗ್ಬೋದು, ಬೇಕಾ? ಇದರ ಮೂಲಕ ಮೊದಲಿನ ಶಾಸಕರೆಲ್ಲ ಈ ರೀತಿಯ ಕಚೇರಿಗಳನ್ನೆಲ್ಲ ಮಾಡಿದ್ರ ಅಂತ. ಯಾವುದೇ ಒಂದು ಕೆಲಸ ಮಾಡಬೇಕಿದ್ರೆ ಅದಕ್ಕೆ ಮನಸ್ಸಿಗೆ ನೆಮ್ಮದಿಗಳು, ಆರಾಮವಾಗಿರಬೇಕು, ಜನ ಬರುವವರಿಗೂ ವ್ಯವಸ್ಥೆಗಳು ಇರಬೇಕು, ಬಂದು ವಾಹನವನ್ನು ನಿಲ್ಲಿಸುವಂಥ ವ್ಯವಸ್ಥೆ, ಒಳಗಡೆ ಹೋಗುವಾಗ ಕಚೇರಿ ಮಾತ್ರ ನಾವು ಮಾಡಿದಲ್ಲ, 7 ಜನ PAಗಳನ್ನು ಅಸಿಸ್ಟೆಂಟ್ಗಳನ್ನು ಇಟ್ಟಿದ್ದೇವೆ. ಇದು ನನ್ನ ಮೊದಲಿನ ಕನಸಿತ್ತು. ಯಾರಾದರೂ ಬಂದರೆ ಅವರವರಿಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನು, ಅದರಲ್ಲೂ ಮುಖ್ಯವಾಗಿ ಯಾರಿಗಾದರೂ ವೈದ್ಯಕೀಯ ಚಿಕಿತ್ಸೆ ಬೇಕಿದ್ರೆ ಆಸ್ಪತ್ರೆಗೆ ಹೋದರೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳು, ಅವರಿಗೆ ತಗೊಳ್ಳುವಂಥ ವ್ಯವಸ್ಥೆಗಳು ಸರಿಯಾಗಿಲ್ಲ ಅಂತಾದರೆ ಅದಕ್ಕೆ ಒಬ್ಬರು PAಯನ್ನು ಇಟ್ಟಿದ್ದೇವೆ. ನಾವು ನಮ್ಮ ಕಂದಾಯ ಇಲಾಖೆಯಲ್ಲಿ ಏನಾದರೂ ತೊಂದರೆಗಳು, ಅಲ್ಲಿದ ವ್ಯತ್ಯಾಸಗಳು ಇಲ್ಲದ್ರೆ ಅವರಿಗೇನಾದರೂ ಸಂಪರ್ಕದ ವ್ಯವಸ್ಥೆಗಳಿದ್ದರೆ ಅದಕ್ಕೆ ಒಂದು PAಯನ್ನು ಇಟ್ಟಿದ್ದೇವೆ. ಇಲ್ಲ ನಗರಸಭೆ ಪಟ್ಟಣದ ಒಳಗಡೆ ಏನಾದರೂ ಅವರಿಗೆ ವಿಚಾರಗಳಿದ್ದರೆ ಕೆಲವು ಸಲ ಬೇರೆ ಬೇರೆ ತೊಂದರೆಗಳು ಬರ್ತದೆ, ಅದಕ್ಕೆ ಒಬ್ಬರನ್ನು ಇಟ್ಟಿದ್ದೇವೆ. ನಮ್ಮ ಟ್ರಸ್ಟಿಗೆ 2 ಜನ ಇದ್ದಾರೆ. ಅಭಿವೃದ್ಧಿ ಪಥದಲ್ಲಿ ಒಬ್ಬರು ಸರ್ಕಾರಿ ಅಧಿಕಾರಿ PA ನಮಗೆ ಏನಿದ್ದಾರೆ ಅವರನ್ನು ಜೋಡಣೆ ಮಾಡುವಂಥ ಕೆಲಸ ಮಾಡಿದ್ದೇವೆ. ಇದೇನು ನನಗೆ ಸಂಬಳ ಬರುವುದೆಷ್ಟು? ನನಗೆ ಸಂಬಳ ಇರೋದು 90,000. ನಾನು ಕೊಡುವಂಥ ಸಂಬಳ, ನಾನು ಬ್ಯಾಂಗ್ಳೂರಿನಲ್ಲಿ 2 PAಗಳನ್ನು ಇಟ್ಟಿದ್ದೇನೆ. ಯಾಕಂದರೆ ಇಲ್ಲಿಂದ ಬ್ಯಾಂಗ್ಳೂರಿಗೆ ಯಾರಾದರೂ ಹೋದರೂ, ಇಲ್ಲಿಂದ ಯಾವ ಕಡತಗಳು ಹೋದರೂ ಅದು ದಿನನಿತ್ಯ ಅದರ ಹಿಂದೆ ಬಿದ್ದೆ ಮಾತ್ರ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದು. ನಾನು ಕೊಡುವಂಥದ್ದು 2,25,000 ರೂಪಾಯಿ ಸಂಬಳ ನನ್ನ ಕೈಯಿಂದ ಕೊಡ್ತಾ ಇದ್ದೇನೆ. ಯಾಕಂತೇಳಿದ್ರೆ ಎಲ್ರಿಗೂ ಸರ್ಕಾರದ ಯೋಜನೆಗಳು, ಶಾಸಕರ ಕಚೇರಿಯ ಕೊಂಡಿಯಾಗಿ ಅದು ಕೆಲಸ ಮಾಡಬೇಕು. ನಾವೇನು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡಬೇಕು, ಇಲ್ಲ ಕೆಲಸಗಳು ಆಗಬೇಕಾದ್ರೆ ಚರ್ಚೆಗಳು ಇಲ್ಲದಿದ್ದರೆ ಮೀಟಿಂಗ್ಗಳು ಆದರೆ ಮಾತ್ರ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ. ಇವತ್ತು ಸರ್ಕಾರದಿಂದ ಅಷ್ಟೊಂದು ಯೋಜನೆಗಳನ್ನು ತರುವಂಥ ಕೆಲಸಗಳಾಗಿದೆ. ನೀವೆಲ್ಲ ಮಾರ್ಗದರ್ಶನ ಮಾಡಿದ ಮುಖಾಂತರ, ನೀವೆಲ್ಲ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತು ಸರ್ಕಾರದಿಂದ ನನಗೆ ಪ್ರೇರೇಪಣೆಯಾಗಿ ಪ್ರತಿಯೊಂದು ವಿಚಾರದಲ್ಲೂ ಅವತ್ತಿಂದ ಇವತ್ತಿನವರೆಗೆ ಭ್ರಷ್ಟಾಚಾರದ ವಿರೋಧವಾಗಿ ಕೆಲಸ ಮಾಡಬೇಕು. ನಾನು ಭ್ರಷ್ಟಾಚಾರಿ ಆಗದಿದ್ದರೆ ಮತ್ತು ಯಾರೂ ಭ್ರಷ್ಟಾಚಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ರೀತಿಯ ತಂಡ ನಮಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಕ್ಕಿದೆ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಡೆಪ್ಯೂಟಿ DCI ನೋಡಿರ್ಬೋದು ನೀವು, ಒಂದು ನಾನ್ ಕರಪ್ಟ್ ಆಗಿ ಯಾವುದೇ ಕೆಲಸಗಳನ್ನ ಹೇಳುವಂಥದ್ದು ಮಾಡಿದ್ದು. ನಮ್ಮ ಈ ಭಾಗದ ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರು ಎಲ್ಲ ಇಲ್ಲೇ ಕೂತಿದ್ದಾರೆ. ಯಾವುದೇ ಒಂದು ವಿಚಾರಗಳನ್ನ ಹೇಳುವಾಗ ಅದಕ್ಕೆ ಕೂಡಲೇ ಸ್ಪಂದನೆ ಕೊಡುವಂಥ ಕೆಲಸ, ನಮ್ಮ ವೇಗದ ಮಿತಿಯಲ್ಲಿ ಶಾಸಕಾಂಗದ ಜೊತೆ ಕಾರ್ಯಾಂಗ ಕೂಡ ನಡೆದರೆ ಮಾತ್ರ ಅದು ಸಾಧ್ಯ. ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥದ್ದನ್ನು ಈ ಭಾಗದ ಇವರು ಕಮಿಷನರ್, ಪೊಲೀಸ್ ಕಮಿಷನರ್ ಪುತ್ತೂರು ನಗರದವರು ಇದ್ದಾರೆ, ಮಂಗಳೂರು ನಗರದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾರೆ. ನಮ್ಮ ಈ ಭಾಗಕ್ಕೆ ಸೂಪರ್ಡೆಂಟ್ ಆಫ್ ಪೊಲೀಸ್ ಬರ್ತಾರೆ, ಒಬ್ಬರು ಸೂಪರ್ಡೆಂಟ್ ಪೊಲೀಸ್ ಅವರು ಇದ್ದಾರೆ. ಯಾವ ರೀತಿಯಾಗಿ ಕೆಲಸ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಭ್ರಷ್ಟಾಚಾರ ಅನ್ನುವುದನ್ನು ಹಿಂದೆ ಹೋಗಿ ಎಲ್ರಿಗೂ ನ್ಯಾಯ ಸಿಗುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ. ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ಆಗ್ತದೆ ನಾನು ಯಾವುದನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇಲ್ಲ. ಇವತ್ತು ಇಲ್ಲಿ ಕಚೇರಿಯಲ್ಲೂ ಕೂಡ ಹಾಗೆ
ಒಳ್ಳೆ ರೀತಿಯ ಕೆಲಸಗಳು ಆಗಬೇಕು. ಒಂದೇ ಇವತ್ತು 118 ದಿವಸ ಆಗಿದೆ ನಾವು ಶಾಸಕನಾಗಿ. 970 ಕೋಟಿಯ ಒಂದು ಕುಡಿಯುವ ನೀರಿಗೆ ಅನುದಾನ ಸಿಕ್ಕಿದ್ರೆ ಅದು ಪುತ್ತೂರಿಗೆ ಮಾತ್ರ ಸಿಕ್ಕಿರುವಂಥದ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನಮ್ಮ ಅಲಂಕಾರ ಭಾಗದ್ದು ಟೆಂಡರ್ ಏನೋ ಮಾಡಿದ್ದಾರೆ, ಅದು ಈಗಲೂ ಟೆಂಡರ್ಗೆ ಹೋಗಿದೆ. 570 ಕೋಟಿ, ಅದು 670 ಕೋಟಿ. ವಿಟ್ಲ ಉಪ್ಪಿನಂಗಡಿ ಈ ಭಾಗದಕ್ಕೆ 670 ಕೋಟಿ. ಅದೊಂದು 100 ಕೋಟಿಯ ಚರ್ಚೆಯಲ್ಲಿ ಸ್ವಲ್ಪ ದಿವಸ ನಾನು ತಡೆ ಹಿಡಿಯಲಿಕ್ಕೆ ಹೇಳಿದ್ದೀನಿ. ಯಾಕಂತ ಹೇಳಿದ್ರೆ ವಿಟ್ಲ ಪಟ್ಟಣ ಪಂಚಾಯತನ್ನು ಸೇರಿಸಿ ಮಾಡಬೇಕನ್ನುವ ನನ್ನ ನಿದರ್ಶನವನ್ನು ಕೊಟ್ಟದಕ್ಕೆ ಅದು ಈಗ ಟೆಂಡರ್ ಪ್ರಕೃತಿಯಲ್ಲಿದೆ. ಅದು ಕನ್ಕರೆನ್ಸ್ ಒಂದು ಬರಲಿಕ್ಕೆ ಬಾಕಿ ಇದೆ. ಬಂದ ಕೂಡಲೇ 670 ಕೋಟಿಯಲ್ಲಿ ಪೂರ್ತಿ ಭಾಗ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಆಗುವಂಥದ್ದು ಆಗ್ತದೆ. ಇವತ್ತು ಡ್ರೈನೇಜ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಡ್ರೈನೇಜ್ಗೆ ಸರ್ವೆ ಮಾಡಿ, ಟೊಪೋಗ್ರಾಫಿಕಲ್ ಸರ್ವೆ ಮಾಡುವಂಥದ್ದು ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಈಗಲೇ ನಗರಸಭೆಗೆ ಅದರ ಎಲ್ಲ ವಿಚಾರಗಳು ಬಂದಿದೆ. ಅವರಿಗೆ ಸರ್ವೆ ಮಾಡಿ ಅದಕ್ಕೆ ಡೀಟೇಲ್ಸನ್ನು ಕಳಿಸಿಕೊಡುವಂಥ ವ್ಯವಸ್ಥೆಗಳು ಆಗಿದೆ. ನಾವು ಕೊಯ್ಲದಲ್ಲಿ ಪಶುವೈದ್ಯಕೀಯ ಕಾಲೇಜು ಆರಂಭ ಮಾಡಬೇಕು ಅನ್ನೋ ವಿಚಾರವನ್ನು ಮಾಡಿದ್ದಕ್ಕೆ ಅದಕ್ಕೂ ಕೂಡ ಅನುಮೋದನೆಯನ್ನು ಕೊಡುವಂಥ ಕೆಲಸಗಳು ಆಗಿದೆ. ಆನಂತರ ಅದಕ್ಕೆ ಫ್ಯಾಕಲ್ಟೀಸ್ ಬೇಕು. 248 ಜನ ಸರ್ಕಾರಿ ಪ್ರೊಫೆಸರ್ಗಳು, ಬೇರೆ ಬೇರೆ ಅಧಿಕಾರಿಗಳು ಬೇಕು. ಅದಕ್ಕೆ ಕೂಡ ಅನುಮೋದನೆಯನ್ನು ಕೊಡುವಂಥ ಕೆಲಸವಾಗಿದೆ. ಮೊನ್ನೆ ಮಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಉಲ್ಲೇಖ ಮಾಡಿದ್ದೆ ಮುಖ್ಯಮಂತ್ರಿಯವರ ಹತ್ರ. ನಾನು ಎಲ್ಲಿ ಇದನ್ನು ಹೇಳಲಿಲ್ಲ. 5.6 ಕೋಟಿ ರೂಪಾಯಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಂಜೂರು ಮಾಡಬೇಕಂತ ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿದ್ದಾರೆ. ಇವತ್ತಿನವರೆಗೆ ನಾನು ಕಂಡಂಥ ಈ ದೇವಸ್ಥಾನಗಳ ವಿಚಾರದಲ್ಲಿ ಇವತ್ತಿನವರೆಗೆ ಯಾವತ್ತೂ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ 1 ಕೋಟಿ ರೂಪಾಯಿ ಬಂದದ್ದನ್ನು ನಾನು ಕಂಡಿದ್ದೀನಿ. ಅವತ್ತು ಇವಾಗಲೇ ಕೂಡ ನಾನು 25 ಕೋಟಿ ಕೇಳಿದ್ದಕ್ಕೆ 5.6 ಕೋಟಿ ರೂಪಾಯಿಯನ್ನು ಕೊಡುವಂಥ ಕೆಲಸಗಳಾಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ, ಅಲ್ಪಸಂಖ್ಯಾತರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಾನು ದುಡ್ಡನ್ನು ಕೇಳಿದೆ, ಹಣವನ್ನು ಮಂಜೂರು ಮಾಡಬೇಕು ಅಂತ. 5 ಕೋಟಿ ರೂಪಾಯಿಯನ್ನು ಮೊನ್ನೆ ನನ್ನ ಮೀಟಿಂಗ್ ಮಾಡುವಾಗ ಅದಕ್ಕೆ 5 ಕೋಟಿ ರೂಪಾಯಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರು ಮಾಡುವಂಥ ಕೆಲಸಗಳಾಗಿದೆ. ನಿರಂತರ ಕೆಲಸಗಳು, ಅದರ ಜೊತೆಯಲ್ಲಿ ಅದನ್ನು ಫಾಲೋಅಪ್ ಮಾಡುವಂಥ ಕೆಲಸಗಳನ್ನು ಪ್ರಾಮಾಣಿಕತನದಲ್ಲಿ ಮಾಡ್ತಾ ಇದ್ದೀನಿ. ಅವತ್ತಿಂದ ಇವತ್ತಿನವರೆಗೆ ನಾನು ಹೇಳಿಕೊಂಡು ಬಂದದ್ದು ಒಂದೇ, ನಾನೇನು ದುಡ್ಡು ಮಾಡಲಿಕ್ಕಾಗಿ ರಾಜಕೀಯಕ್ಕೆ ಬಂದಿಲ್ಲ. ನಾನು ಕೂಡ ಉದ್ಯಮಿ, ಕೆಲಸ ಮಾಡಬೇಕು. ನಿಮ್ಮೆಲ್ಲ ಸಹಕಾರ, ನೀವೆಲ್ಲ ಆಶೀರ್ವಾದ ಮಾಡಿದಿರಿ. ಪ್ರತಿ ಮನೆಗೆ ಹೋಗಿ ನಾವು ಮತ ಬೇಡುವಂಥ ಕೆಲಸವನ್ನು ಮಾಡಿದ್ದೀವಿ. ಆಶ್ವಾಸನೆಗಳನ್ನು ಕೊಟ್ಟಿದ್ದೀವಿ. ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಪ್ರತಿಯೊಂದು ಮನೆಗೂ ನೀವು ನೋಡ್ಬೋದು, ಉಚಿತವಾಗಿ ಮಹಿಳೆಯರಿಗೆ ಬಸ್ಸಲ್ಲಿ ಹೋಗ್ಬೋದು. 5 ಕಿಲೋ ಅಕ್ಕಿ ಕೊಡುವಂಥದ್ದನ್ನು, ದುಡ್ಡು ಕೊಡುವಂಥ ಕೆಲಸಗಳಾಗಿದೆ. 2,000 ರೂಪಾಯಿ ಕೊಡುವಂಥದ್ದು ಆಗಿದೆ. ಕರೆಂಟ್ ಬಿಲ್ಲು ಕೊಡುವಂಥದ್ದಾಗಿದೆ. ಒಂದು ಮನೆಗೆ ಕನಿಷ್ಠ ತಿಂಗಳಿಗೆ 20-25 ಸಾವಿರ ರೂಪಾಯಿ ಹಣವನ್ನು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇದನ್ನು ಪ್ರತಿಯೊಂದು ಮನೆಗೂ ನಮ್ಮ ಕಾರ್ಯಕರ್ತರು ಮುಟ್ಟಿಸುವಂಥ ಕೆಲಸ ಆಗಬೇಕು. ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿಗಳದನ್ನು ಮನೆಗೆ ಕೊಡುವಂಥ ಕೆಲಸವನ್ನು, ಮನೆಗೆ ಮುಟ್ಟಿಸುವಂಥ ಪ್ರಯತ್ನವನ್ನು, ಅದು ಕೊಡುವಂಥ ಸರ್ಕಾರಿ ಇಲಾಖೆಗಳ ಮುಖಾಂತರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಾವು ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು, ಯಾವನೇ ಆಗಲಿ ಅವರು ಪಾಪದವರು, ಅವರು ಕಣ್ಣೀರು ಒರೆಸುವಂಥ ಕೆಲಸವನ್ನು ನಾವು ಪಕ್ಷದವರು, ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡಬೇಕು. ಅದು ಎಲ್ಲ ಬಡವರಿಗೆ ಯಾರು ಅದನ್ನು ಸಿಗುವಂಥ ಅವರಿಗೆ ಅವಕಾಶಗಳಿದೆಯಾ ಅದನ್ನು ಮನೆಗೆ ಮುಟ್ಟಿಸುವಂಥ ಕೆಲಸಗಳು ನಾವು ಇವತ್ತು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನು ಮಾಡುವಂಥ ಅವಶ್ಯಕತೆ. ಆ ಮೂಲಕ ನಾವು ಯಾವುದೇ ದ್ವೇಷ ರಾಜಕಾರಣವನ್ನು ಮಾಡದೆ ಎಲ್ಲರನ್ನು ತಮ್ಮ ಪ್ರೀತಿಗೆ ಅವರನ್ನು ಪಾತ್ರರಾಗುವ ರೀತಿಯಲ್ಲಿ ಮಾಡಬೇಕಾಗಿದೆ. ನಾನು ಒಂದೇ ಒಂದು ಧ್ಯೇಯ ಅವತ್ತಿಂದ ಇವತ್ತು ಹೇಳ್ಕೊಂಡು ಬಂದಿದ್ದೀನಿ. ಎಲ್ಲ ಅಧಿಕಾರಿಗಳು ಕೂಡ, ಅಧಿಕಾರಿ ವರ್ಗದವರು ಕೂಡ ನಾನು ವಿನಂತಿ ಮಾಡಿಕೊಳ್ಳುವುದು ಒಂದೇ, ಅಕ್ರಮ ಸಕ್ರಮ 94C ಏನೇನಿದೆ ಅದು ಈ ಭಾಗದ ಜನರ ಹಕ್ಕು, ಈ ಭಾಗದ ಜನರ ಅವರ ಭೂಮಿ, ಅದನ್ನು ಅವರಿಗೆ ಕೊಡುವಂಥ ಕೆಲಸಗಳು ಆಗಬೇಕು. ಆ ರೀತಿಯಲ್ಲಿ ಸುಮಾರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡುವಾಗ ನಮಗೆಲ್ಲ ಪೂರಕವಾಗಿ ಸ್ಪಂದನೆ ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರು ಇಲ್ಲೇ ಇದ್ದಾರೆ. 2 ತಿಂಗಳಲ್ಲಿ ಯಾವುದ್ಯಾವುದು ಓಲ್ಡ್ ಕಡತಗಳು ಪೆಂಡಿಂಗ್ ಇದೆ ಅದನ್ನು 45 ದಿವಸದಲ್ಲಿ ಅದನ್ನು ಎಲ್ಲ ಅದು ಆಗ್ತದಾ ಇಲ್ವಾ ಅದರ ಪ್ರಕಾರ ಅದನ್ನು ನೋಡಿ ಆದಷ್ಟು ಜನಪರವಾಗಿ ಆ ಕಡತಗಳನ್ನು ವಿಲೇವಾರಿ ಮಾಡುವಂಥ ಭರವಸೆಯನ್ನು ಕೂಡ ಎಲ್ಲ ಅಧಿಕಾರಿಗಳು, ನಮ್ಮ VAಗಳಿಂದ ಹಿಡಿದು ಬಾಕಿಯವರೆಲ್ಲ ಸೇರಿ ಅದನ್ನು ಕೊಡುವಂಥ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ನಾವು ಒಂದು ತಂಡವಾಗಿ ಕೆಲಸ ಮಾಡುವಂಥ, ಅಧಿಕಾರಿಗಳಿಗೂ ಕೂಡ ಶಕ್ತಿಯನ್ನು ಕೊಡುವಂಥ, ಅವರಿಗೆ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿ ಅವರಿಗೂ ಕೂಡ ಅವರಿಗೆ ನಮ್ಮ ವಿಚಾರವನ್ನು ಹೇಳುವ ಮುಖಾಂತರ ಆ ಕೆಲಸವನ್ನು ಮಾಡಿಸುವಂಥ ಕೆಲಸವನ್ನು ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೇವೆ. ಪ್ರತಿಯೊಬ್ಬನಿಗೂ 94C ಏನಿದೆ, ಒಂದಷ್ಟು ಜನ ಇವತ್ತು ನನಗೆ ಬಂದು ಹೇಳಿದ್ದಾರೆ, ನಾನು 94C ಕೊಟ್ಟಿದ್ದೇನೆ, 94CC ಅರ್ಜಿ ಕೊಟ್ಟಿದ್ದೇನೆ. ಹೌದು, ಸ್ವಲ್ಪ ಮ್ಯಾನ್ ಪವರ್ ಅಂದರೆ
ಇಲ್ಲಿ ಕೆಲಸ ಮಾಡುವವರ ಕೊರತೆಯೂ ನಮ್ಮ ಈ ಭಾಗದಲ್ಲಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಇದೆ. ಮುಂದಿನ ದಿವಸಗಳಲ್ಲಿ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಬೇರೊಬ್ಬ ಕೆಲವು ಅಧಿಕಾರಿಗಳು ಅದಕ್ಕೆ ಜೋಡಣೆ ಮಾಡಿ ಅದನ್ನು ಸ್ಪೀಡಪ್ ಮಾಡುವಂಥ ಭರವಸೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಇನ್ನಷ್ಟು ಜನರಿಗೆ 94C ಮತ್ತು 94CC ಆನಂತರ ಅಕ್ರಮ ಸಕ್ರಮ ಏನಿದೆ ಇನ್ನು 1 ತಿಂಗಳಲ್ಲಿ ಅಕ್ರಮ ಸಕ್ರಮ ಕಮಿಟಿಯು ಕೂಡ ಆಗ್ತದೆ. ಎಲ್ರಿಗೂ ಅವರವರ ಏನು ಅವರವರಿಗೆ ಸಿಗುವಂಥ ಏನು ಸಿಗಬೇಕು 94CC ಅದನ್ನು ಕೊಡುವಂಥ ಕೆಲಸ ನಮ್ಮ ಮುಖಾಂತರ ಮಾಡ್ತಾ ಇದ್ದೇವೆ. ನಂದು ಒಂದೇ ಒಂದು ಧ್ಯೇಯ ಇರುವಂಥದ್ದು, ನಾನು ಮೊದಲು ಕೂಡ ಶಾಸಕನಾಗುವ ಮೊದಲು ಕೂಡ ಹೇಳ್ತಾ ಇದ್ದೆ, ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವನು ಒಬ್ಬರು ಊಟಕ್ಕೆ ಅನ್ನ ಇಲ್ಲದೆ ಇರಬಾರ್ದು, ಯಾರು ಕೂಡ ಊಟಕ್ಕೆ ಅನ್ನ ಇಲ್ಲದೆ ಇರಬಾರ್ದು, ಯಾರು ಕೂಡ ಮನೆಯಲ್ಲಿ ದೀಪ ಇಲ್ಲದೆ ಕರೆಂಟ್ ಇಲ್ಲದೆ ಇರಬಾರ್ದು, ಯಾರಿಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಇರಬಾರ್ದು. ಎಲ್ರಿಗೂ ಕೂಡ ಏನು ಅವ್ರಿಗೆ ಮನುಷ್ಯನಿಗೆ ಬದುಕಲಿಕ್ಕೆ ಏನೇನು ಈ ಭೂಮಿಯ ಮೇಲೆ ಸಿಗಬೇಕಾ ಅದನ್ನು ಸಿಗುವಂಥ ಕೆಲಸ ಖಂಡಿತ ಮುಂದಿನ ದಿವಸಗಳಲ್ಲಿ ಯಾರಿಗೂ ಮನೆ ಇಲ್ಲದೆ ಇರ್ತಾರೆ ಅವರಿಗೂ ಕೂಡ ನನ್ನ ಸ್ವಂತ ನೆಲೆಯಲ್ಲಿ ಸುಮಾರು 600 ಮನೆಗಳನ್ನು ಕಟ್ಟಿಕೊಡುವಂಥ ಜಾಗಗಳನ್ನು ಕೊಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಖಂಡಿತ ಮಾಡುವಂಥ ವಿಚಾರವನ್ನು ಹೇಳ್ತೀನಿ. ಜೊತೆಗೆ ಈ ಹಿಂದೆ ಕೂಡ ಅವರಿಗೆ ಭರವಸೆ ಕೊಟ್ಟಿದ್ದೀನಿ. ಇವಾಗಲೇ ವಿಟ್ಲ ಭಾಗದಲ್ಲಿ ಸುಮಾರು 5 ಎಕರೆ ಜಾಗವನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ಬೇರೆ ಬೇರೆ ಕಡೆಯಲ್ಲಿ ನನ್ನ ಸ್ವಂತ ಖರ್ಚಿನಲ್ಲಿ ಸ್ವಂತದ್ದು ಹಣದಲ್ಲಿ ಜಾಗವನ್ನು ಖರೀದಿ ಮಾಡಿ ಬಡವರಿಗೆ 3 ಸೆಂಟ್ಸ್ ಜಾಗ ಕೊಡುವಂಥದ್ದು. ಈವರೆಗೆ ನಾಳೆ ಬಂದು ಎಲ್ಲ ಕ್ಯೂ ನಿಲ್ಬೇಡಿ, ಈವರೆಗೆ ಯಾರೆಲ್ಲಿ ನೋಂದಣಿ ಮಾಡಿದ್ದಾರೆ, ಯಾರು ತಮ್ಮ ಗಂಡನನ್ನು ಕಳ್ಕೊಂಡು ಈವರೆಗೆ ಅವರಿಗೆ ತಂದೆ ಆಗಲಿ ತಾಯಿ ಆಗಲಿ ಬೇರೆ ಯಾರಿಗಾದರೂ ಜಾಗ ಇಲ್ಲದಲ್ಲಿ ಅದನ್ನೆಲ್ಲನ್ನು ಪರಿಶೀಲನೆ ಮಾಡಿ ಇವಾಗಲೇ ನಮ್ಮ ಟ್ರಸ್ಟಿನಲ್ಲಿ 600 ಜನ ಅದರಲ್ಲಿ ಸಾಧಾರಣ 350 ಮಹಿಳೆಯರು ತಮ್ಮ ಗಂಡನನ್ನು ಕಳ್ಕೊಂಡು 2 ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ಬಾಡಿಗೆ ಮನೆಯಲ್ಲಿ ಎಲ್ಲಾದರೂ ಹೋಟೆಲ್ನಲ್ಲಿ ಗಾರ್ಬೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಹಿಳೆಯರನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅವರಿಗೆ ಮೊದಲನೇ ಹಂತದಲ್ಲಿ ಅವರಿಗೆ ಪ್ರಾಧಾನ್ಯತೆ ಕೊಟ್ಟು ಅವರಿಗೆ ಈ ಸೈಟ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಜೊತೆಯಲ್ಲಿ ಎಲ್ಲ ಅಧಿಕಾರಿ ವರ್ಗದವರ ಹತ್ರ ನಮ್ಮ BO ಅವರ ಹತ್ರ ಇನ್ಸ್ಟ್ರಕ್ಷನ್ ಕೊಟ್ಟು ಕಂದಾಯ ಇಲಾಖೆಯವರು ಕೂಡ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿ ಇದೆ ಪಂಚಾಯತ್ ಮಟ್ಟದಲ್ಲಿ ಆ ಜಾಗವನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು 2-3 ತಿಂಗಳ ಒಳಗೆ ಆ ಜಾಗವನ್ನು ನಮ್ಮ ಪಂಚಾಯತಿಗಳಿಗೆ ಹಸ್ತಾಂತರ ಮಾಡುವ ಕೆಲಸವನ್ನು ಮಾಡುವ ಮುಖಾಂತರ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1,000 ಜನರಿಗೆ ಮನೆ ಕಟ್ಟಲು ಜಾಗ ಕೊಡುವಂಥ ಕೆಲಸವನ್ನು ನಾವು ಆಲೋಚನೆ ಮಾಡಿದ್ದೇವೆ. ಅಧಿಕಾರಿಗಳ ಸಹಾಯದಿಂದ ನಮ್ಮ ಪ್ರಯತ್ನದಿಂದ ಖಂಡಿತ ಅದನ್ನು ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಇವತ್ತು ಕಚೇರಿ ಉದ್ಘಾಟನೆ ಆಗುವಂಥ ಕೆಲಸ ಆಗಿದೆ. ನಿಮ್ಮೆಲ್ಲ ಯೋಜನೆಗಳು ಏನೇನು ನಾವು ಪ್ರಯೋಜನವನ್ನು ಸರ್ಕಾರದ ಯೋಜನೆಗಳಿದೆ ಇಲ್ಲ ನಮ್ಮ ಟ್ರಸ್ಟಿನ ಮುಖಾಂತರ ನಡುವಂಥ ಕಾರ್ಯಕ್ರಮಗಳು ಎಲ್ಲದನ್ನು ಅತ್ಯಂತ ಪಾರದರ್ಶಕ ರೀತಿಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಮಾಡುವಂಥ ಕೆಲಸವನ್ನು ನಮ್ಮ ಕಚೇರಿ ಮೂಲಕ ಮಾಡ್ತಾ ಇದ್ದೀವಿ. ನೀವೆಲ್ಲ ಬಂದಿದ್ದೀರಿ, ಬಂಧುಗಳು ಅಧಿಕಾರಿ ವರ್ಗದವರು ಕೂಡ ಬಂದಿದ್ದಾರೆ. ಈಗ ಒಂದು 150 ಜನರಿಗೆ ಬಹುಶಃ 94C ಮತ್ತು 94CC ಕೊಡಲಿಕ್ಕಿದೆ. ಆ ಕಾರ್ಯಕ್ರಮ ಮುಂದೆ ನಡೀಲಿಕ್ಕಿದೆ. ನಿಮ್ಮೆಲ್ಲ ಆಶೀರ್ವಾದ ಇರಲಿ. ನಾವೆಲ್ಲ ಪಕ್ಷ ಭೇದ ಎಲ್ಲ ಜಾತಿ ಧರ್ಮ ಮರೆತು ನಮ್ಮ ಶಾಸಕರ ಕಚೇರಿ ಅಂತ ಹೇಳಿದ್ರೆ ಎಲ್ರಿಗೂ ಶಾಸಕರು. ಆ ನೆಲೆಯಲ್ಲಿ ನಮಗೆ ಓಟು ಹಾಕಿದವರು ಇರ್ಬೋದು, ಓಟು ಹಾಕದವರು ಇರ್ಬೋದು, ನಮ್ಮ ಪಕ್ಷದ ಮುಖಾಂತರ ಎಲ್ರಿಗೂ ಸಹಾಯ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ಮುಂದಿನ ದಿವಸಗಳಲ್ಲಿ ಪಕ್ಷ ಕೂಡ ಬಲಿಷ್ಠ ಆಗಬೇಕು. ನಾವು ಕೂಡ ಕಾಂಗ್ರೆಸ್ ಪಕ್ಷದ ಅಂತ ಹೇಳಿದ್ರೆ ಅದು ಬಲಿಷ್ಠವಾಗಿ ನಮ್ಮ ಈ 5 ಗ್ಯಾರಂಟಿಗಳ ಜೊತೆ ನಮ್ಮ ಎಲ್ಲ ಕಾರ್ಯಕರ್ತರು ಬಾಕಿ ಎಲ್ಲವರನ್ನು ನಮ್ಮ ಗಣನೆಗೆ ತಗೊಂಡು ಅವರಿಗೆ ಪ್ರೀತಿಯನ್ನು ಗಳಿಸುವಂಥ ಕೆಲಸ ಆಗಿ ಬಲಿಷ್ಠವಾದ ಪಕ್ಷ ಕೂಡ ಕಟ್ಟುವಂಥ ಕೆಲಸಗಳು ಆಗಬೇಕು. ಜೊತೆಯಲ್ಲಿ ಅಧಿಕಾರಿಗಳವರ ಸಹಕಾರ ತಗೊಂಡು ಇನ್ನು 20,000 94C ಅಕ್ರಮ ಸಕ್ರಮ ಕಡತಗಳು ಕಂದಾಯ ಇಲಾಖೆಯಲ್ಲಿ ಬಾಕಿ ಇರುವುದನ್ನು ಮುಂದಿನ 6 ತಿಂಗಳಲ್ಲಿ ಯಾವುದೇ ರೀತಿಯಲ್ಲಿ ಅದನ್ನು ಇಲೆವಾರಿ ಮಾಡುವಂಥ ಕೆಲಸ ಖಂಡಿತ ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳುತ್ತಾ ನೀವೆಲ್ಲ ಬಂದು ಶುಭ ಹಾರೈಕೆಗಳನ್ನು ಕೊಟ್ಟಿದ್ದೀರಿ. ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.